ದೇವೇಗೌಡರಿಂದ ಹಿಡಿದು BS ಯಡಿಯೂರಪ್ಪ, ಸಿದ್ದರಾಮಯ್ಯ, DK ಶಿವಕುಮಾರ್ ಅಂತಹ ಪ್ರಭಾವಿ ರಾಜಕಾರಣಿಗಳು ತಮ್ಮ ಮಗನಿಗಿಂತ ಚಿಕ್ಕ ವಯಸ್ಸಿನ ಗುರೂಜಿಯ ಕಾಲನ್ನು ಬೀಳಲು ಕಾರಣವೇನು? ಯಾವುದೇ ಸಿನಿಮಾ ಪ್ರಾರಂಭವಾಗುವ ಮೊದಲು ಹಾಗೂ ಸಿನಿಮಾ ಪರದೆಯ ಮೇಲೆ ಬರುವ ಮೊದಲು ಆ ಫಸ್ಟ್ ಕಾಪಿಯನ್ನ ದೊಡ್ಡ ದೊಡ್ಡ ಸಿನಿಮಾ ತಾರೆಯರು ಕಿಚ್ಚ ಸುದೀಪ್, ದರ್ಶನ್, ಯಶ್ ನಂತಹ ಘಟಾನುಘಟನೆಗಳು ಸಿನಿಮಾ ರಿಲೀಸ್ ಆಗುವ ಮೊದಲು ಅವರ ಬಳಿ ಹೋಗಿ ಆಶೀರ್ವಾದವನ್ನ ಪಡೆಯುತ್ತಾರೆ. ಇಂದು ಕರ್ನಾಟಕದಲ್ಲಿ ಎಂತಹದೇ ಕೆಲಸ ಆಗಬೇಕೆಂದರೆ ವಿನಯ್ ಗುರೂಜಿ ಅವರ ಆಶೀರ್ವಾದ ಇರಲೇಬೇಕು. ಒಂದು ಮಾಹಿತಿಯ ಪ್ರಕಾರ DK ಶಿವಕುಮಾರ್ ಅವರ ಪುತ್ರಿ ಹಾಗೂ SM ಕೃಷ್ಣ ಮೊಮ್ಮಗ ಅಂದರೆ ಕಾಫಿ ಡೇ ಮಾಲೀಕರಾದಂತಹ ಸಿದ್ಧಾರ್ಥ್ ಅವರ ಪುತ್ರನ ಮದುವೆ ಸಂಬಂಧವನ್ನ ಮಾಡಿಸಿದ್ದೇ ಈ ವಿನಯ್ ಗುರೂಜಿ. ಇಂತಹ ಹಲವಾರು ಸಂಬಂಧಗಳಿಗೆ, ಹಲವಾರು ಘಟನೆಗಳಿಗೆ ಸಾಕ್ಷಿಯಾದವರೇ ಈ ವಿನಯ್ ಗುರೂಜಿ. ವಿನಯ್ ಗುರೂಜಿ ಭವಿಷ್ಯ ನುಡಿದರೆ ಅದು 100ಕ್ಕೆ 100% ಆಗೋದು ಗ್ಯಾರಂಟಿ ಅಂತಾರೆ ಇವರ ಭಕ್ತ ಮಂಡಳಿ. ಸಾಮಾನ್ಯ ಯುವಕನ ಹಾಗೆ ಪ್ಯಾಂಟು ಶರ್ಟು, ಕೆಲವೊಮ್ಮೆ ಪಂಚೆ ಉಟ್ಟು ಜನರಿಗೆ ದರ್ಶನ ನೀಡುವ ವಿನಯ್ ಗುರೂಜಿ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆಯಲು ಕಾರಣವೇನು? ಒಂದು ಸಮಯದಲ್ಲಿ ವಿಜ್ಞಾನಿಯಾಗಿ ಅಮೆರಿಕಕ್ಕೆ ತೆರಳಬೇಕೆನ್ನುವ ಆಸೆ ಹೊಂದಿದ್ದ ಈ ಹುಡುಗ ಗುರೂಜಿ ಆಗಿದ್ದು ಹೇಗೆ? ಅವಧೂತ ಗುರೂಜಿ ಆಗಿದ್ದು ಹೇಗೆ? ಈ ಎಲ್ಲ ಅಚ್ಚರಿಯ ಹಾಗೂ ರಹಸ್ಯಮಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ದತ್ತಾತ್ರೇಯ ಅಂದರೆ ತ್ರಿಮೂರ್ತಿಗಳ ಅಂಶಗಳನ್ನೆಲ್ಲ ಒಳಗೊಂಡ ಗುಣರೂಪ. ಬ್ರಹ್ಮ, ವಿಷ್ಣು, ಮಹೇಶ್ವರರ ಶಕ್ತಿಗಳನ್ನು ಒಳಗೊಂಡ ದೊಡ್ಡ ಶಕ್ತಿಶಾಲಿ ದೈವ. ಇದು ಆ ದತ್ತಾತ್ರೇಯನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿರುವ ಒಬ್ಬ ಸ್ವಾಮೀಜಿಯ ಕಥೆ. ಈ ದತ್ತಾತ್ರೇಯ ಕೃಪಾ ಕಟಾಕ್ಷ ಪಡೆದಿರುವ ಈ ಸ್ವಾಮೀಜಿಯ ವಯಸ್ಸು ಇನ್ನು 40 ದಾಟಿಲ್ಲ. ಹೆಸರು ವಿನಯ್. ಭಕ್ತರು ಇವರನ್ನ ವಿನಯ್ ಗುರೂಜಿ ಎಂದೇ ಕರೆಯುತ್ತಾರೆ. ಈ ಮಹಾನುಭಾವರ ಪಾದದಡಿಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ, ಮಾಜಿ CM ಕುಮಾರಸ್ವಾಮಿ, HD ರೇವಣ್ಣ, ಚಿತ್ರನಟರಾದಂತಹ ದುನಿಯಾ ವಿಜಿ, ಯಶ್ ಹೀಗೆ ಅನೇಕ ಪ್ರಖ್ಯಾತರು ಧನ್ಯತಾ ಭಾವವನ್ನ ಅನುಭವಿಸುತ್ತಾರೆ. ಒಂದು ಲೆಕ್ಕಕ್ಕೆ ಇವರು ಸೆಲೆಬ್ರಿಟಿಗಳ ಸ್ವಾಮೀಜಿಯೇ ಆಗಿದ್ದಾರೆ. ಇವರು ಹೇಳೋದೆಲ್ಲ ಸತ್ಯವಾಗುತ್ತದೆ ಅನ್ನುವ ಭಕ್ತರ ನಂಬಿಕೆ ಇಲ್ಲಿದೆ. ಆ ನಂಬಿಕೆಯಿಂದಾಗಿಯೇ ಇವರು ಇರುವ ಜಾಗಕ್ಕೆ ಹೋಗಿ ಮಾಜಿ ಪ್ರಧಾನಿಗಳು, ಮಾಜಿ CMಗಳು, ಹಾಲಿ CMಗಳು, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ತಮ್ಮ ಮಗನಿಗಿಂತ ಕಿರಿಯ ವಯಸ್ಸಿನವರಾದಂತಹ ವಿನಯ್ ಗುರೂಜಿಯವರ ಪಾದಪೂಜೆ ಮಾಡುತ್ತಾರೆ ಅಂದ್ರೆ ನೀವು ನಂಬಲೇಬೇಕು. ಸಾಮಾನ್ಯವಾಗಿ ಗುರೂಜಿ, ಸ್ವಾಮೀಜಿ ಅಂದ್ರೆ ಅವರಿಗೆ ಒಂದು ವೇಷಭೂಷ ಇರುತ್ತದೆ. ಮೈ ತುಂಬಾ ಕಾವಿ ತೊಡುವುದು ಅತ್ಯಂತ ಸಹಜ. ಹಣೆಯಲ್ಲಿ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಗಂಧ ನಾಮಗಳ ಸಮ್ಮಿಶ್ರಣವಾಗಿರುತ್ತಾರೆ. ಆದ್ರೆ ವಿನಯ್ ಗುರೂಜಿ ಹಾಗಲ್ಲ. ಸೀದಾ ಸಾದಾ ಬಟ್ಟೆ, ಜುಬ್ಬ, ಪೈಜಾಮು, ಕೆಲವೊಮ್ಮೆ ಜೀನ್ಸು, ಬರ್ಮುಡಾ ಟೀ ಶರ್ಟ್ ಹಾಕಿಕೊಂಡು ಓಡಾಡುವ ಸರಳ ವ್ಯಕ್ತಿ ಈ ವಿನಯ್ ಗುರೂಜಿ. ಆಗಸ್ಟ್ 25, 1990ರಲ್ಲಿ ಮಲೆನಾಡಿನಲ್ಲಿ ಜನಿಸಿದ ವಿನಯ್ ಗುರೂಜಿ ಚಿಕ್ಕಂದಿನಿಂದಲೂ ತಾವು ಒಬ್ಬ ವಿಜ್ಞಾನಿಯಾಗಬೇಕೆನ್ನುವ ಮಹದಾಸೆಯನ್ನು ಇಟ್ಟುಕೊಂಡಿದ್ದರು. ತಾನು ಕೂಡ ಒಬ್ಬ ಆಲ್ಬರ್ಟ್ ಐನ್ಸ್ಟೈನ್ ಆಗಿ ನೊಬೆಲ್ ಪ್ರಶಸ್ತಿ ಗಳಿಸಬೇಕೆನ್ನುವ ಕನಸನ್ನು ಕೂಡ ಹೊಂದಿದ್ದರು. ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂತಹ ವಿನಯ್ ಗುರೂಜಿ ಅಧ್ಯಾತ್ಮದಲ್ಲೂ ನಂಬಿಕೆಯನ್ನ ಇಟ್ಟಿದ್ದರು. ವಿನಯ್ ಗುರೂಜಿ ಅವರಿಗೆ ಶಂಕರಾಚಾರ್ಯರ ಮೇಲೆ ಅಪಾರವಾದಂತಹ ನಂಬಿಕೆ ಹಾಗೂ ಭಕ್ತಿ ಕೂಡ ಇತ್ತು. ಅವರು ತಮ್ಮ ಕನಸನ್ನು ನನಸಾಗಿಸಲು ಶಾಲೆಗಳಲ್ಲಿಯೇ ಹಲವಾರು ಪ್ರಯೋಗಗಳನ್ನು ಕೂಡ ಮಾಡುತ್ತಿದ್ದರು. ಜೊತೆಯಲ್ಲಿ ಮನೆಗೆ ಬಂದು ತಾವು ಮಾಡುತ್ತಿದ್ದ ಪ್ರಯೋಗಗಳನ್ನು ಸಂಪೂರ್ಣವಾಗಿ ಬರೆದು ಅವುಗಳನ್ನು ರೆಕಾರ್ಡ್ ಕೂಡ ಮಾಡುತ್ತಿದ್ದರು. ಅದರಲ್ಲಿ ಅವರಿಗೆ ಫಿಸಿಕ್ಸ್ ಹಾಗೂ ಕೆಮಿಸ್ಟ್ರಿ ಅಂದ್ರೆ ಪಂಚಪ್ರಾಣ. ಮನೆ ಅವರಿಗೆ ಇನ್ನೊಂದು ಪಾಠಶಾಲವೇ ಆಗಿತ್ತು. ತಮ್ಮ ಮನೆಯಲ್ಲಿ ತಾವು ಮಾಡುವಂತಹ ಕೆಲವೊಂದು ಪ್ರಯೋಗಗಳನ್ನ ತಮ್ಮ ಸ್ನೇಹಿತರ ಜೊತೆ ಅವರು ಚರ್ಚೆ ಮಾಡಿ ಅವುಗಳನ್ನ ಹಂಚಿಕೊಳ್ಳುತ್ತಿದ್ದರು. ಚಿಕ್ಕಂದಿನಿಂದಲೇ ವಿನಯ್ ಗುರೂಜಿ ನೋಡಲು ಕೆಂಪಗೆ ಬೆಳ್ಳಗೆ ಸುಂದರವಾಗಿದ್ದರು. ಇದೇ ಕಾರಣ ಶಾಲೆಯ ಕೆಲವು ವಿದ್ಯಾರ್ಥಿನಿಗಳು ವಿನಯ್ ಅವರಿಂದ ಟ್ಯೂಷನ್ಗಾಗಿ ನೆಪ ಹೇಳಿ ಅವರ ಮನೆಗೆ ಬಂದು ಅವರ ಪಾಠವನ್ನು ಕೂಡ ಕೇಳುತ್ತಿದ್ದರಂತೆ. ನಿಜ ಹೇಳಬೇಕೆಂದ್ರೆ ವಿನಯ್ ಅವರ ಮನೆ ಒಂದು ಸಮಯದಲ್ಲಿ 2ನೆಯ ಶಾಲೆಯಾಗಿತ್ತು. ಮುಂದೆ ವಿನಯ್ ತಮ್ಮ 10ನೇ ತರಗತಿ ಮುಗಿಸಿ PUCಯಲ್ಲಿ ವಿಜ್ಞಾನ ವಿಭಾಗವನ್ನು ಪಡೆದುಕೊಂಡು ಒಳ್ಳೆ ಅಂಕನ್ನು ಗಳಿಸಿ ಇಂಜಿನಿಯರಿಂಗ್ ಅನ್ನು ಕೂಡ ಮುಗಿಸುತ್ತಾರೆ. ಅದು 2009. ವಿನಯ್ ಅಮೆರಿಕಕ್ಕೆ ಹೋಗಲು ವೀಸಾವನ್ನು ಕೂಡ ಪಡೆಯುತ್ತಾರೆ. ಅಲ್ಲಿ ಹೋಗಿ ಮುಂದೆ ಇನ್ನಷ್ಟು ಅಭ್ಯಾಸವನ್ನ ಮಾಡಿ ವಿಜ್ಞಾನಿಯಾಗಬೇಕೆಂದು ಕನಸು ಕಂಡಿದ್ದರು.
ಅವರು ಚಿಕ್ಕಂದಿನಿಂದಲೂ ಅಭ್ಯಾಸ ಜೊತೆಗೆ ಧ್ಯಾನವನ್ನು ಕೂಡ ಮಾಡುತ್ತಿದ್ದರು. ಹೀಗೆ ತಮ್ಮ ಧ್ಯಾನವನ್ನು ಮುಂದುವರಿಸುತ್ತಿದ್ದಾಗ ಒಂದು ದಿನ 2010ರಲ್ಲಿ ಅವರಿಗೆ ಇದ್ದಕ್ಕಿದ್ದ ಹಾಗೆ ಗುರು ದತ್ತಾತ್ರೇಯವರ ದರ್ಶನವಾಗುತ್ತದೆ. ನಿಜಕ್ಕೂ ಅವರಿಗೆ ಜೀವನದಲ್ಲಿ ಜ್ಞಾನೋದಯವಾಗುತ್ತದೆ. ಇದು ವಿನಯ್ ಅವರಿಗೆ ಒಂದು ಜೀವನದಲ್ಲಿ ಬಂದಂತಹ ಒಂದು ಟರ್ನಿಂಗ್ ಪಾಯಿಂಟ್. ಅಂದಿನಿಂದ ವಿನಯ್ ಅವರು ಎಲ್ಲವನ್ನ ಬಿಟ್ಟು ಆಧ್ಯಾತ್ಮಿಕದತ್ತ ಒಲವನ್ನ ತೋರುತ್ತಾರೆ. ಅಂದಿನಿಂದ ಅವರು ವಿನಯ್ ಹೋಗಿ ಅವಧೂತ ವಿನಯ್ ಗುರುಜಿ ಆಗುತ್ತಾರೆ. ಹೀಗೆ ಪ್ರಾರಂಭವಾಗುತ್ತದೆ ಒಬ್ಬ ಅದ್ಭುತ ಹಾಗೂ ಯುವಕ ಸ್ವಾಮೀಜಿಯ ಒಂದು ಪ್ರಯಾಣ. ವಿನಯ್ ಗುರುಜಿ ಅವರು ಹಲವಾರು ಭವಿಷ್ಯಗಳನ್ನ ನುಡಿಯಬಲ್ಲ ಜ್ಞಾನವನ್ನ ಪಡೆದಿದ್ದಾರೆ. ಮಲೆನಾಡಿನ ಚಿಕ್ಕಮಗಳೂರು ಜಿಲ್ಲೆಯ ಹರಿಹರಪುರ ಹತ್ತಿರ ಇರುವ ಗೌರಿಗದ್ದೆಯಲ್ಲಿ ಚಿಕ್ಕದೊಂದು ಆಶ್ರಮವನ್ನು ಕೂಡ ಪ್ರಾರಂಭಿಸಿಯೇ ಬಿಟ್ಟರು. ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ, ಆ ಕ್ಷೇತ್ರದ ಜನರಿಗೆ ಭವಿಷ್ಯದ ಬಗ್ಗೆ ಹಾಗೂ ಅವರ ಜೀವನದ ಬಗ್ಗೆ ಭವಿಷ್ಯ ನುಡಿಯಲು ಪ್ರಾರಂಭಿಸುತ್ತಾರೆ. ಅಷ್ಟೇ ಸಾಕು, ಅವರು ನುಡಿದಂತಹ ಭವಿಷ್ಯಗಳು ನಿಜಕ್ಕೂ ನಿಜ ಆಗಲು ಪ್ರಾರಂಭಿಸುತ್ತವೆ. ಗುರೂಜಿ ಅವರು ತಮ್ಮ ಆಶ್ರಮದಲ್ಲಿ ಗೋಶಾಲೆಯನ್ನು ಕೂಡ ಪ್ರಾರಂಭಿಸಿದ್ದಾರೆ ಹಾಗೂ ಬಡಬಗ್ಗರಿಗೂ ಕೂಡ ಶಿಕ್ಷಣದಲ್ಲಿ ಸಹಾಯವನ್ನು ಕೂಡ ಮಾಡುತ್ತಿದ್ದಾರೆ. ಒಬ್ಬ ಚಿಕ್ಕ ಹುಡುಗನ ಬಾಯಲ್ಲಿ ಈ ರೀತಿ ಭವಿಷ್ಯ ನುಡಿಯುವುದನ್ನು ಕೇಳಿ ಇಲ್ಲಿನ ಊರಿನ ಜನರು ಇವರನ್ನ ದೇವತಾ ಪುರುಷನೇ ಬಂದನೆಂದು ಸಂತೋಷ ಪಟ್ಟಿದ್ದರು. ಅವರು ಈ ಭವಿಷ್ಯ ನುಡಿಗಳು ಕೇವಲ ಚಿಕ್ಕಮಗಳೂರು ಜಿಲ್ಲೆಗೆ ಮಾತ್ರ ಸೀಮಿತವಾಗಿರಲಿಲ್ಲ. ದಿನದಿಂದ ದಿನಕ್ಕೆ ಮಲೆನಾಡಿನಿಂದ ಬಯಲು ಸೀಮೆ ಹೀಗೆ ಕರ್ನಾಟಕದಂತ ಹರಡಲು ಪ್ರಾರಂಭಿಸುತ್ತವೆ. ದೂರ ಊರುಗಳಿಂದ ಗೌರಿಗದ್ದೆ ಆಶ್ರಮಕ್ಕೆ ಧಾವಿಸಿ ಜನರು ತಮ್ಮ ಸುಖ ದುಃಖವನ್ನ ಗುರೂಜಿಯವರೊಂದಿಗೆ ಹಂಚಿಕೊಳ್ಳುತ್ತಾರೆ. ತಮ್ಮ ಜೀವನಕ್ಕೆ ಹೊಸ ದಾರಿಯನ್ನು ಕೂಡ ಪಡೆಯಲು ಪ್ರಾರಂಭಿಸುತ್ತಾರೆ. ಈ ನಡುವೆ ಅವರ ಭವಿಷ್ಯ ನುಡಿಯುವ ಈ ವ್ಯಕ್ತಿತ್ವವನ್ನು ರಾಜಕೀಯ ವ್ಯಕ್ತಿಗಳಲ್ಲಿ, ಸಿನಿಮಾ ವ್ಯಕ್ತಿಗಳಲ್ಲಿಯೂ ಕೂಡ ಹಾಗೂ ದೊಡ್ಡ ಬಿಸಿನೆಸ್ ಮನೆಗಳು ಕೂಡ ಗೊತ್ತಾಗುತ್ತದೆ. ಅಷ್ಟೇ ಅಲ್ಲದೆ ಈಗ ವಿನಯ್ ಗುರೂಜಿ ಕೇವಲ ಕರ್ನಾಟಕದಲ್ಲಿ ಅಲ್ಲದೆ ದೇಶಾದ್ಯಂತವೂ ಕೂಡ ಪ್ರಸಿದ್ಧಿಯಾಗಿದ್ದಾರೆ. ಜೊತೆಗೆ ದೇಶ ವಿದೇಶಗಳಿಂದಲೂ ಕೂಡ ಸೆಲೆಬ್ರಿಟಿಗಳು, ದೊಡ್ಡ ದೊಡ್ಡ ಬಿಸಿನೆಸ್ ಮನೆಗಳು ಇವರನ್ನ ಹುಡುಕಿಕೊಂಡು ಬರುತ್ತಾರೆ. ಇವರ ಭಕ್ತರ ಪಟ್ಟಿಲಿರೋದು ದೊಡ್ಡ ದೊಡ್ಡ ಹೆಸರುಗಳು. ಕೇಳಿದರೆ ನಿಮಗೆ ಅಚ್ಚರಿ ಆಗೋದು ನಿಜ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಕುಮಾರಸ್ವಾಮಿ, ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಹೀಗೆ ರಾಜಕೀಯ ವ್ಯಕ್ತಿಗಳ ಜೊತೆಗೆ ಸಿನಿಮಾ ತಾರೆಯರು ಕೂಡ ಇವರನ್ನ ಭೇಟಿಯಾಗಿ ತಮ್ಮ ಜೀವನದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳುತ್ತಾರೆ. ಈ ಹಿಂದೆ ವಿನಯ್ ಗುರೂಜಿಯವರು ಸಾಕಷ್ಟು ಭವಿಷ್ಯಗಳನ್ನ ನುಡಿದಿದ್ದರು. ಅದರಲ್ಲಿ ಈ ಹಿಂದೆ ನಿಮಗೆ ಮಾಸ್ತಿಗುಡಿ ಚಿತ್ರದ ವೇಳೆ ಸಂಬಂಧಿಸಿದ ದುರಂತ ನೆನಪಿರಬೇಕು. ಆ ದಿನ ಅಪಾಯ ಸಂಭವಿಸಲಿದೆ ಎಂದು ಮೊದಲೇ ಎಚ್ಚರಿಕೆ ಕೊಟ್ಟಿದ್ದು ವಿನಯ್ ಗುರೂಜಿಯವರು. ಆದರೆ ಈ ಚಿತ್ರದ ನಾಯಕರಾದಂತಹ ದುನಿಯಾ ವಿಜಯ್ ಇದರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ. ಆದ್ರೆ ಅಂದು ಆ ಚಿತ್ರೀಕರಣ ನಡೆಯುವ ಸಂದರ್ಭದಲ್ಲಿ ಇಬ್ಬರು ಸಹ ಕಲಾವಿದರು ಸಾವನ್ನಪ್ಪುತ್ತಾರೆ. ಅಂದಿನಿಂದ ದುನಿಯಾ ವಿಜಯ್ ಕೂಡ ವಿನಯ್ ಗುರೂಜಿಯವರ ಭಕ್ತರಾಗಿದ್ದಾರೆ. ಇವತ್ತು ಏನೇ ಒಂದು ಕಾರ್ಯ ಮಾಡುವ ಮೊದಲು ಅವರನ್ನು ಕೇಳಿಯೇ ಮಾಡುತ್ತಾರೆ. ಹಾಗೆಯೇ ಕಾಫಿ ಡೇ ಸಂಸ್ಥಾಪಕರಾದಂತಹ ಉದ್ಯಮಿ ಸಿದ್ಧಾರ್ಥ್ ಅವರಿಗೂ ಅಪಾಯ ಎದುರಾಗಲಿದೆ ಎಂಬ ಮುನ್ಸೂಚನೆಯನ್ನು ಹರಿಹರಪುರದ ಗೌರಿಗದ್ದೆಯ ಅವಧೂತ ವಿನಯ್ ಗುರೂಜಿ ನೀಡಿದ್ದರು ಎಂದು ಮುಂದೆ ಎಸ್.ಎಂ. ಕೃಷ್ಣ ಹೇಳಿಕೊಂಡಿದ್ದಾರೆ. ಅಂದ ಹಾಗೆ ವಿನಯ್ ಗುರೂಜಿಯವರ ಆಶ್ರಮ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹರಿಹರಪುರದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ಇಲ್ಲಿ ಗೌರಿಗದ್ದೆಯ ಸ್ವರ್ಣಪೀಠೇಶ್ವರಿ ದತ್ತಾಶ್ರಯ ಆಶ್ರಮ ಎಂದು ಕರೆಯುತ್ತಾರೆ. ಅಂದ ಹಾಗೆ ಈ ಆಶ್ರಮ ಶಾರದಾ ಪೀಠ ಶೃಂಗೇರಿಯಿಂದ 22 ಕಿಲೋಮೀಟರ್ ದೂರದಲ್ಲಿದ್ದರೆ ಶಿವಮೊಗ್ಗದಿಂದ 82 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಚಿಕ್ಕಮಗಳೂರಿನಿಂದ 91 ಕಿಲೋಮೀಟರ್ ದೂರದಲ್ಲಿದ್ದರೆ ಧಾರವಾಡದಿಂದ 288 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 325 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ನಿಮಗೇನಾದ್ರೂ ಅವಕಾಶ ಸಿಕ್ಕರೆ ಶೃಂಗೇರಿ, ಧರ್ಮಸ್ಥಳ, ಚಿಕ್ಕಮಗಳೂರಿಗೆ ಹೋದ್ರೆ ತಪ್ಪದೆ ಗೌರಿಗದ್ದೆಗೂ ಕೂಡ ಭೇಟಿ ಕೊಟ್ಟು ವಿನಯ್ ಗುರೂಜಿಯವರ ಆಶೀರ್ವಾದವನ್ನು ಪಡೆದು ಪುನೀತರಾಗಿರಿ. ಇನ್ನಷ್ಟು ಅವರ ಬಗ್ಗೆ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.